ದ ಡೈರಿ ಆಫ್ ಮಣಿಪುರ್ ಚಿತ್ರಕ್ಕೆ ಸಂಬಂಧಿಸಿದಂತೆ ಮೊನಾಲಿಸಾ ಬಗೆಗೆ ಮಾನಹಾನಿಕರ ಪ್ರಚಾರ ನಡೆದಿದೆ ಎಂದು ನಿರ್ದೇಶಕ ಸನೋಜ್ ಮಿಶ್ರಾ ನೀಡಿದ ದೂರಿನ ಮೇಲೆ ಯೂಟ್ಯೂಬ್ ಚಾನೆಲ್ ಮಾಲೀಕ ಸೇರಿ 5 ಮೇಲೆ ಪ್ರಕರಣ ದಾಖಲಾಗಿದೆ. ಸನೋಜ್ ಮಿಶ್ರಾ ದೂರಿನ ಮೇಲೆ ಮುಂಬಯಿಯ ಉಪನಗರ ಅಂಬೋಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರ ತನಿಖೆ ನಡೆದಿದೆ. ಸನೋಜ್ ಮಿಶ್ರಾ ಯಾವುದೇ ಸಿನಿಮಾ ಮಾಡಿಲ್ಲವೆಂದು, ಮೊನಾಲಿಸಾಳನ್ನು ಆತ ದುರುಪಯೋಗಿಸಿಕೊಳ್ಳುತ್ತಿದ್ದಾನೆ, ಮೋನಾಳ ಹೆಸರು ಕೆಡಿಸುತ್ತಿದ್ದಾನೆ ಎಂದೆಲ್ಲ ಆ ಯೂಟ್ಯೂಬ್ ಚಾನೆಲ್ ಬರೆದಿತ್ತು. ಸುಳ್ಳು ಪ್ರಚಾರ ನಡೆಸಿದ್ದಾರೆ ಎಂದು ಚಿತ್ರ ನಿರ್ದೇಶಕ ಸನೋಜ್ ದೂರಿನ ಮೇಲೆ ಈಗ ಎಫ್ಐಆರ್ ದಾಖಲಿಸಲಾಗಿದೆ. ತನಿಖೆ ಆರಂಭವಾಗಿದೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮುಂಬೈ. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.